ಗುಬ್ಬಿ ತಾಲೂಕಿನ ಬಾಣಹಟ್ಟಿ ಗ್ರಾಮದಲ್ಲಿ ರೈತರು ಶೇಖರಣೆ ಮಾಡಲಾಗಿದ್ದ ರಾಗಿಯ ಹುಲ್ಲಿನ ಬಣವೆಗೆ ಕೆಲ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಸುಮಾರು 4 ಟ್ರ್ಯಾಕ್ಟರ್ನಷ್ಟು ರಾಗಿಯ ತೆನೆ ಬಣವೆ ಬೆಂಕಿಗಾಹುತಿಯಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿತ್ತು. ಘಟನೆಯ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ತುರುವೇಕೆರೆ ಕ್ಷೇತ್ರದ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ಸ್ಥಳಕ್ಕೆ ಭೇಟಿ ನೀಡಿ ರೈತರಿಗೆ ಸಾಂತ್ವನ ಹೇಳಿದರು. ಬಳಿಕ ನೊಂದ ರೈತ ಕುಟುಂಬದವರಿಗೆ ವೈಯಕ್ತಿಕ ಧನ ಸಹಾಯ ಮಾಡಿದರು. ನನ್ನ ಸಣ್ಣ ಸಹಾಯ 10,000 ರೂಪಾಯಿ ಕೊಡಿ ಅಣ್ಣ ಇವರೇ ಬಾನಹಟ್ಟಿ ಗ್ರಾಮದ ರೈತರಾದ ನಾಗಣ್ಣ, ಬಲ್ಲಯ್ಯ, ಶಾರದಮ್ಮ ಎಂಬುವವರು ತಮ್ಮ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಸುಮಾರು 4 ಟ್ರ್ಯಾಕ್ಟರ್ ರಾಗಿ ತೆನೆಯನ್ನು ಕಣ ಮಾಡಲು ಸಂಗ್ರಹಿಸಿದ್ದರು. ಆದರೆ ಯಾರೋ ಕಿಡಿಗೇಡಿಗಳು ರಾಗಿ ಬಣವೆಗೆ ಬೆಂಕಿ ಹಚ್ಚಿದ್ದು ಪರಿಣಾಮವಾಗಿ ರೈತರಿಗೆ ತೀವ್ರ ನಷ್ಟ ಉಂಟಾಗಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಅಗ್ನಿ ನಂದಿಸುವ ಕಾರ್ಯಕ್ಕೆ ಮುಂದಾದರೂ ಅಷ್ಟರಲ್ಲಿ ಭಾರೀ ಪ್ರಮಾಣದಲ್ಲಿ ಹಾನಿ ನಡೆದಿತ್ತು. ಗ್ರಾಮಸ್ಥರು ಕೂಡ ಕೊಡಗಳಲ್ಲಿ ನೀರು ತಂದು ಬೆಂಕಿ ನಂದಿಸಲು ಸಾಕಷ್ಟು ಪರದಾಟ ನಡೆಸಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಬೆದ್ನಳ್ಳಿ ಗ್ರಾಮ ಪಂಚಾಯತಿ ಕಡಬ ಹೋಬಳಿಯ ಬಾಣಹಟ್ಟಿ ಗ್ರಾಮದಲ್ಲಿ ನಿನ್ನೆ ದಿವಸ ಅಗ್ನಿ ಅವಘಡ ನಡೆದಿದ್ದು, ರೈತರು ಬೆಳೆದಂತಹ ಈ ರಾಗಿ ಮೆದೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು, ಅದಕ್ಕೆ ಪರಿಹಾರ ಕೊಡಲು ಎಂಟಿ ಕೃಷ್ಣಪ್ಪನವರು ಸಹ ಈ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಸರ್, ಎಷ್ಟಿತ್ತು ಸರ್ ಅದು ರಾಗಿ? ಸುಮಾರು ಒಂದು 5 ಟ್ರ್ಯಾಕ್ಟ್ರು ಹುಲ್ಲಿತ್ತು. 5 ಟ್ರ್ಯಾಕ್ಟ್ರ್ ಹುಲ್ಲು. ಅದು ತೆನೆ ಇರೋದೆ ಬಡ್ದಿರ್ಲಿಲ್ಲ. ರಾಗಿ ಸಮೇತ ಎಲ್ಲ ಸುಟ್ಟು. ಅಂದಾಜು ಎಷ್ಟು ಕ್ವಿಂಟಲ್ ಆಗ್ಬೋದು? ಅಂದಾಜು ಎಷ್ಟು ಕ್ವಿಂಟಲ್? 25 ಕ್ವಿಂಟಲ್ ಆಗ್ಬೋದು. ರಾಗಿ ಆಗುತ್ತೆ. ಬೆಂಕಿಗೆ ಆಹುತಿ ಆಗಿದೆ. 25 ಕ್ವಿಂಟಲ್ ರಾಗಿ ಆಹುತಿ ಆಗಿದೆ.